ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಸಮೀರ್ ಅವರೇ, ನಮ್ಮ ಟಿವಿ ಸೂಪರ್ ಸಿಂಗರ್ಗೆ ಸ್ವಾಗತ. ಎಲ್ಲಿಂದ ಬಂದಿದ್ದೀರಾ? ಸರ್, ನಂದು ಯಾದಗಿರಿ ಜಿಲ್ಲೆ, ಹಾಂ, ಸುರ್ಪುರ ತಾಲೂಕು, ಕಕ್ಕೇರ ಅಂತ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲಾಗೋದಿಲ್ಲ ನನಗೆಲ್ಲಿ. ದಿಕ್ಕಿಲ್ಲ ದೆಸೆಯಿಲ್ಲ, ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನನ್ನಲ್ಲಿ. ಆ ಸ್ಕೇಲ್ ನಿಮ್ಗೆ ಸೆಕೆಂಡ್ ನೀವು ತಗೊಂಡಿರೋ ಸ್ಕೇಲ್ ನಿಮ್ಗೆ ಹಾಡೋಕ್ಕೆ ಆಗ್ತಾಯಿಲ್ಲ, ಹೈ ಆಗಿಬಿಡ್ತದೆ. ಚೆನ್ನಾಗಿ ಹಾಡ್ತೀರಾ. ವಿಲ್ ಕೀಪ್ ಇಟ್ ಇನ್ ಅ ವೇಟಿಂಗ್ ಲಿಸ್ಟ್, ತಿಳಿಸ್ತೀವಿ. ಹೇಮಂತ್ ಕುಮಾರ್ ಅವರೇ, ನಮಸ್ತೆ ಸರ್. ಸ್ವಾಗತ ನಿಮಗೆ. ಎಲ್ಲಿಂದ ಬಂದಿದ್ದೀರಾ ನೀವು? ದಾವಣಗೆರೆಯಿಂದ ಬಂದಿದ್ದೇನೆ ಸರ್. ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಕೋರ್ಟ್ ಎಂಪ್ಲಾಯ್ ಸರ್. ನಾನು ಹೇ ಹೇ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನೇ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನೇ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಸೂರ್ಯನು ಎಲ್ಲೋ ತಾವರೆಯಲ್ಲೋ, ಮೂಡಲು ಕಾತರ ಕಾರಣವೇನು? ಚಂದಿರನೆಲ್ಲೋ ನೈದಿಲೆಯೆಲ್ಲೋ, ನೋಡಲು ವರಳುವ ಸಡಗರವೇನು? ಎಲ್ಲೇ ಇರಲಿ ಹೇಗೆ ಇರಲಿ, ಬಾಳುವ ಆಸೆ ಏತಕೋ ಏನು? ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನೇ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಹೇಮಂತ್ ಕುಮಾರ್ ಅವರೇ, ಸ್ಟಾರ್ಟಿಂಗ್ ಆಲಾಪ್ ಇಂದ ಪಲ್ಲವಿ ತನಕ ಸ್ವಲ್ಪ ವೀಕ್ ಅನಿಸ್ತಾ ಇತ್ತು, ಪಿಚ್ಚಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ತಕ್ಕ ಮಟ್ಟಿಗೆ ಹಾಡಿದ್ರಿ. ನಿಮ್ಮ ವಾಯ್ಸ್ ಟೆಕ್ಸ್ಚರ್, ನಿಮ್ಮ ಕ್ವಾಲಿಟಿ ಚೆನ್ನಾಗಿದೆ. ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ. ಥ್ಯಾಂಕ್ ಯು. ಹನೀಫ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿದ್ದೀರಿ ನೀವು? ಸರ್, ಹಾವೇರಿ ಡಿಸ್ಟಿಕ್, ಹಾನಗಲ್. ಅಲ್ಲಿಂದ ಬಂದಿದ್ದೀರಿ. ಕ್ಯಾ ಹುವಾ ತೇರಾ ವಾದಾ, वो कसम वो इरादा, क्या हुआ तेरा वादा, वो कसम वो इरादा, भूलेगा दिल जिस दिन तुम्हें, वो दिन जिंदगी का आखिरी दिन होगा. क्या हुआ तेरा वादा, वो कसम वो इरादा. याद है मुझको तूने कहा था, तुमसे नहीं रूठेंगे कभी, दिल की
तरह से हाथ मिले हैं, कैसे भला छूटेंगे कभी। तेरी बाहों में बीती हर शाम, बेवफा ये भी क्या याद नहीं क्या हुआ तेरा वादा, वो कसम वो इरादा। ಚೆನ್ನಾಗಿ ಆಡ್ತೀರಿ. ನೀವೇನು ಮೊಹಮ್ಮದ್ ರಫಿ ಫ್ಯಾನಾ ನೀವು? ಎಸ್ ಸರ್. ನೀವು ನಂಗೆ ಡೌಟ್, ಆಡಿಷನಲ್ಲಿ ಮೈಸೆ ಮೀನಾಸೆನ ಸಾಕಿ ಸಹ ಹಾಡಿದ್ರಾ? ಹಾಂ ಎಸ್ ಸರ್. ಓಕೆ, ರೆಗ್ಯುಲರ್ ಹಾಡ್ತೀರಾ ಅನಿಸುತ್ತೆ ಆರ್ಕೆಸ್ಟ್ರಾಕಲ್ಲೆಲ್ಲ? ಹಾಂ ಎಸ್ ಸರ್. ಬೇರೆ ಕನ್ನಡ ಸಾಂಗ್ ಯಾವುದೊಂದು 2 ಲೈನ್ ಹಾಡಿ. ಕನ್ನಡ ನನಗೆ ಬರೋದಿಲ್ಲ ಸರ್. नहीं आता? नहीं आता. अभी फिर क्या करेंगे? अभी यहाँ कन्नड़ा गाना चाहिए तो क्या करेंगे? प्रैक्टिस करूँगा सर. अभी कोई एक भी गाना मालूम नहीं है? हाँ मालूम है. 1-2 लाइन गा दीजिएगा. ಜೀವ ಹೋದ ಬಳ್ಳಿಗೆ ನೀರೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನೇರಿದ ನನ್ನಲೆ ನೀನೇಕೆ, ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ. ये मालूम है गाना किसने कंपोज किया था? ये कैलाश खेर. हाँ, गाना म्यूजिक डायरेक्टर कौन है इस गाने का? मालूम नहीं सर. ये जो बैठा है ना गुरुजी सर, इन्हीं का गाना है वो. अच्छा, देखेंगे फॉर द टाइम, अभी थोड़ा वेटिंग में रखेंगे, आपको बता देंगे. ओके थैंक यू. ಹಾಯ್ ಸುಕನ್ಯಾ ಅವರೇ, ಹೇಗಿದ್ದೀರಾ? ಆರಾಮ. ಆಡಿಷನಿಂದ ಮೇಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ. ನೀವು ಲೆಕ್ಚರರ್ ಆಗಿದ್ದೀರಾ. ಯಾವುದು? PU ಲೆವೆಲಿಗೆ. PU ಈಗ. ಸೊ ನೀವು ಕ್ಲಾಸಿಗೆ ಹೋದಾಗ ಹಾಡಿಕೊಂಡು ಪಾಠ ಮಾಡ್ತೀರಾ ಅಲ್ಲ? ಐ ಆಮ್ ಇಂಗ್ಲಿಷ್ ಲೆಕ್ಚರರ್, ಹಾಗೆ ಇಂಗ್ಲಿಷ್ ಟೀಚ್ ಮಾಡ್ತೀನಿ ಅಷ್ಟೇ. ದಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಯು ಆರ್ ನೌ ಸಿಂಗಿಂಗ್ ಕನ್ನಡ ಸಾಂಗ್, ನೋ? ಎಸ್ ಸರ್. ಮೈ ಇಂಗ್ಲೀಷ್ ಇಸ್ ವೆರಿ ಹೈ, ಸೊ ಐ ವಿಲ್ ಸ್ಟಾಪ್ ದಿಸ್ ಇಂಗ್ಲೀಷ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಸುಕನ್ಯಾ. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆಯಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. Sukanya, ಹೆಲೋ ಸರ್. yeah, you got a nice voice, ಥ್ಯಾಂಕ್ ಯು but ಸ್ವಲ್ಪ ಮತ್ತೆ ವಿಬ್ರೇಟಿವ್ಸ್ ಸಿಕ್ಕಾಪಟ್ಟೆ ಶೇಕ್ ಆಗ್ತಾ ಇದೆ. ಶಿವರ್ ಆಯಿತು ಸರ್. ಯಾಕೆ? ಓಕೆ, ಅದೊಂದು ಆಗ್ತಾ ಇತ್ತು. ಲೆಟ್ಸ್ ಕೀಪ್ ದಿಸ್ ಪೆಂಡಿಂಗ್. ವಿಲ್ ಲೆಟ್ ಯು ನೋ ಸೂನ್. ಓಕೆ, ಓಕೆ ಸರ್. ಥ್ಯಾಂಕ್ ಯು. ಸೃಜನಾ, ನಮಸ್ತೆ ಸರ್. ಹಾಯ್ ಸೃಜನಾ, ಹೇಗಿದ್ದೀರಾ ಸೃಜನಾ? ಚೆನ್ನಾಗಿದ್ದೇನೆ. ಮೆಗಾ ಆಡಿಷನಿಗೆ ಸೆಲೆಕ್ಟ್ ಆಗಿದ್ದೀರಾ, ಹೇಗೆ ಅನಿಸುತ್ತೆ ನಿಮಗೆ? ಖುಷಿ ಆಯಿತು ನನಗೆ.
ತುಂಬ ಖುಷಿ ಆಯಿತಾ ಸ್ವಲ್ಪ ಖುಷಿ ಆಯಿತು? ತುಂಬ ಖುಷಿ ಆಯಿತು. ತುಂಬ ಅಂದರೆ ಎಷ್ಟಾಯಿತು? ತುಂಬ ಒಂದು ಇಷ್ಟ ಆಯಿತಾ? ಸಾಧಾರಣ ಆಯಿತು? ಇಲ್ಲ, ತುಂಬ ಖುಷಿ ತುಂಬ ಆಗಿದೆ. ಓಕೆ, ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ಮಹಾಗುರುಗಳು ಇಬ್ಬರು ಕೂತಿದ್ದಾರೆ, ಅವ್ರ ಮುಂದೆ ಆಡುವಂಥದ್ದು ಒಂದು ಅಪಾರ್ಚುನಿಟಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ತುಂಬು ಹೃದಯದಿಂದ ತುಂಬ ಸನಿಹದಲ್ಲಿ ತುಂಟದನಿಯಲ್ಲಿ ಹುಸಿ ಕೋಪವ ಕಲಿಸು, ತುಸು ನಾಚಿಕೆ ಬಿಡಿಸು. ಕುಂತ ಜಾಗದಲ್ಲಿ ಕುಂಟು ನೆಪ ಹೇಳಿ ಕಿರುಬೆರಳನೆ ವರಿಸು, ಒಂದಿನಿತು ಆವರಿಸು. ಸರಳವಾದ ಸರಸವನ್ನು ಅದರ ಬಯಸುತ್ತಿದೆ, ನಿನ್ನಿಂದಲೇ ರಸಿಕತೆ ಉದಯವಾಗುತ್ತಿದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ತುಂಬು ಹೃದಯದಿಂದ. ಹಾಡೋದು ಬೇರೆ, ಸ್ಕೇಲಲ್ಲಿ ಹಾಡೋದು ಬೇರೆ. ನೀವು ಹಾಡ್ತೀರ, ಚೆನ್ನಾಗಿ ಹಾಡ್ತೀರ, ವಾಯ್ಸ್ ಚೆನ್ನಾಗಿದೆ. ಬಟ್ ಕೀ ಕೊಟ್ಟಾಗ ಸ್ಕೇಲ್ ಕೊಟ್ಟಿದ್ದಾರಲ್ಲ, ನೀವು 2 ಸಲನೂ ತಗೊಳ್ಳಿಲ್ಲ. ಏನೋ ನಿಮ್ಮದೇ ಒಂದು ಸ್ಟೈಲ್ ಇದೆ. ಅವ್ರು ಡಿನಲ್ಲಿ ಹಾಡಿದ್ರಾ? ಡಿ ಅಲ್ವಾ? ಓಕೆ, ಕರೆಕ್ಟಾಗಿ ಕಾರ್ಡ್ ಕೇಳಿಕೊಂಡು ಇವು ರಿಜಿಸ್ಟರ್ ಆಗಿ ಆರಾಮಾಗಿ ಹಾಡಬೇಕು. ಚೆನ್ನಾಗಿ ಹಾಡ್ತೀರ, ವಾಯ್ಸ್ ಚೆನ್ನಾಗಿದೆ. ಫಾರ್ ದ ಟೈಮ್ ಬಿಂಗ್ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ. ವಿಲ್ ಲೆಟ್ ಯು ನೋ. ಥ್ಯಾಂಕ್ ಯು. ಚಿತ್ರಲತಾ ಅವರೇ, ಸೂಪರ್ ಸಿಂಗರ್ಗೆ ಆತ್ಮೀಯವಾದಂಥ ಸ್ವಾಗತ ನಿಮಗೆ. ಸ್ವಾಗತ ನೀವು ಚಿತ್ರಲೇಖ ಸರ್. ಚಿತ್ರಲೇಖನ? ಓ, ನನಗದು ಚಿತ್ರಲತಾ ಅಂತ ಅಂದ್ಕೊಂಡಿದ್ದೆ ನಾನು. ಮೆಗಾ ಆಡಿಷನಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಯಾವ ಊರಿಂದ ಬಂದಿದ್ದೀರಾ? ಮಂಗಳೂರು. ಮುಲ್ತಾರೆ? ಸರಿ ಗಪ ಗಪದ ಸ ಪದ ಸರಿಗ, ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಘಲಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಘಲಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳಫಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ. ಸಾಕು, ಕೊನೆ ಸ್ವರ ಮಾತ್ರ ಹಾಡಿ. ಗರಿಸ 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 ಸರಿ ಗರಿ ಗ ಸರಿ ಗ ಪದ ಪ ಪದ ಪ ಪ ಪ ಗ ಗರಿ ರಿ ಸ ಸ ದ ಗ 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 ರಿ ಗ ಗ ಗ ಸರಿ ರಿ ರಿ ಸ ಸ ಸ ದ ಗ ಗ ಪ 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 ದ ಪ ಪ ಗ ಗ ಗ ರಿ ದ ಪ ಪ ಗ ಗ ಗ ರಿ ಸ ಸರಿ ರಿ ಸ ಗ ಗ ರಿ ಪ ಪ ಗ ದ ದ ಸಾ ದ ದ ದ ಸಾ ಸ ಸ ಸ ದ ದ ದ ಸಾ ಸ ಸ ಸ ದ ದ ದ ರಿ 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 ದ ದ ದ ರಿ 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 ಗರಿ ಗ ರಿ ಸರಿ ಸ ದ ಸ ದ ಪ ದ ಗರಿ ಗ ಗರಿ ಸರಿ ರಿ ಸ ದ ಸ ಸ ದ ಪ ದ ದ ಗ ಆ. ಚೆನ್ನಾಗಿದೆ ವಾಯ್ಸು. ಬಸ್ ನಿಮ್ಗೆ ಸ್ವಲ್ಪ ಲೋವರ್ ಟೆಕ್ಸ್ಚರ್ ಅಲ್ವಾ, ಲೋ ಒಂಥರ ಉಷಾ ಹೊತ್ತು ಆ ಟೈಪ್ ಸಾಂಗ್ಗಳು ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸುತ್ತೆ. ನೋಡೋಣ, ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿದೆ.
ವಿಲ್ ಲೆಟ್ ಯು ನೋ. ಥ್ಯಾಂಕ್ ಯು. ವೇದಾಂತ್ ಅವರೇ. ಹಾಯ್ ಸರ್. ಹಾಯ್. ವೇದಾಂತ್ ಅವರು ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಿ. ಏನು ಬೇಸರದಲ್ಲಿದ್ದೀರಾ? ಇಲ್ಲ ಸರ್, ಬೇಸರ ಏನಿಲ್ಲ. ಖುಷಿ ತುಂಬ ಆದಾಗ ಸ್ವಲ್ಪ ಬೇಸರ ಆಗುತ್ತೆ, ಮುಖದಲ್ಲಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಟೆನ್ಷನಲ್ಲಿದ್ದೀರಾ? ಇಲ್ಲ ಸರ್. ವೇದಾಂತ್ ಅವರು ಇಲ್ಲೇ ಮಂಗಳೂರಿನವರಾ? ಇಲ್ಲ ಸರ್, ಆ್ಯಕ್ಚುಲಿ ನಮ್ಮ ಪ್ಲೇಸ್ ಬಂದುಬಿಟ್ಟು ಹಾವೇರಿ ಡಿಸ್ಟ್ರಿಕ್ಟ್ ಹಂಸಭಾವಿ ಅಂತ. ವರ್ಕ್ ಮಾಡ್ತಾ ಇರೋದು ಕಾರ್ಕಳದಲ್ಲಿ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ, ಕಣ್ಣ ತೊರೆದು ದೋಚಿಕೊಂಡ ನೆನಪುಗಳಿಗೆ ಪಾಲುದಾರ. ನಿನ್ನಡಿ ವೇದನೆ ನನಗೆ ನಾನೀಡೆನು, ಹೇಳಿ ಕೇಳಿ ಮೊದಲೇ ಚೂರು ಪಾಪಿ ನಾನು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ವೇದಾಂತ್ ಚೆನ್ನಾಗಿದೆ ವಾಯ್ಸು. ಥ್ಯಾಂಕ್ ಯು. ಸಣ್ಣ ಸಣ್ಣ ಏನೋ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ ಇಟ್ಟಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಶರಣ ಬಸವನಗೌಡ ಸೂಪರ್ ಸಿಂಗರ್ಗೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಬಂದಿದ್ದೀರಿ ನೀವು? ಸರ್ ನಮ್ಮದು ಹಾವೇರಿ ಡಿಸ್ಟಿಕ್ ಹನಗಲ್ ತಾಲೂಕು ಸರ್. ನೀವೊಬ್ಬರು ಕೃಷಿಕ. ಹೌದು ಸರ್. ಕೃಷಿಕ ನಮ್ಮ ದೇಶದ ಬೆನ್ನೆಲುಬು. ಹಾಗೆ ಸಂಗೀತದಲ್ಲಿ ಕೃಷಿ ಮಾಡೋದಕ್ಕೆ ಬಂದಿದ್ದೀರಿ ನೀವು ನಮ್ಮ ಟಿ ವಿಗೆ. ಸೊ ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಲೆವೆಲ್ ಪ್ರಿಪೇರ್ ಆಗಿದೆ ಸರ್. ಮೊದಲೇ ಹಾಡ್ತಾ ಇದ್ದೀರಾ? ಹಾಂ ಸರ್, ಆಡ್ತಾ ಇರ್ತೀವಿ ಸರ್. ಮೊದಲಿಂದ ಈಗ ಅಗ್ರಿಕಲ್ಚರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಆಗಿದೆ ಸರ್. ಕ್ಲಾಸ್ ಕೂಡ ಹೋಗ್ತಾ ಇದ್ದೇನೆ ಸರ್. ಇವಾಗ 1 ಇಯರ್ ಆಯ್ತೇನೆ ಸರ್. ಒಬ್ಬ ಕೃಷಿಕನಿಗೆ ಇವತ್ತೊಂದು ಸಂಗೀತದಲ್ಲಿ ಕೃಷಿ ಮಾಡಬೇಕಂತ ಒಂದು ಹುಮ್ಮಸ್ಸಿಂದ ಬಂದಿದ್ದೀರಾ. ನಿಮಗೆ ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಎಸ್. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆಗಿನ್ನು ಅರಿತು ಬೇಳುವೆನಯ್ಯ, ಬರಿದೆ ಮಾತೆಗಿನ್ನು ಅರಿತು ಬೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನೇ ಬಿಡಬಹುದು, ರಾಯತ ಮುನಿದರೆ ರಾಜವನೇ ಬಿಡಬಹುದು. ಕಾಯಜಾಪಿತನಿಂದಡಿಯ ಗಳಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸ
ಸ್ಮರಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆಕಿನ್ನು ಹರಿತು ಪೇಳುವೆನೆಯ ಬರಿದೆ ಮಾತೆಕಿನ್ನು ಹರಿತು ಪೇಳುವೆನೆಯ ಒಡಲು ಹಸಿಯಲು ಅನ್ನ ವಿಲ್ಲದಲೆಗಿರಬಹುದು. ವೇಟಿಂಗಲ್ಲಿ ಇಟ್ಟಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ರಕ್ಷಿತಾರ್ ಸೂಪರ್ ಸಿಂಗರ್ಗೆ ಸ್ವಾಗತ. ನಿಮಗೆ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಾ ಇದೆ ರಕ್ಷಿತ್ ಅವರೇ? ಖುಷಿ ಆಗ್ತಾ ಇದೆ ಸರ್. ರಕ್ಷಣೆಯಲ್ಲಿ ಇದ್ದೀರಾ ರಕ್ಷಿತ್ ಅವರು, ಫುಲ್ ತೊಂದರೆ ಇಲ್ಲ, ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ತುಂಬ ಖುಷಿ ಆಗ್ತಾಯಿದಾ? ಹೌದು ಸರ್. ಏನು ಮಾಡ್ಕೊಂಡಿದ್ದೀರಾ ನೀವು? ಓದ್ತಾ ಇದ್ದೀನಿ ಸರ್, PU ಆಗಿದೆ, ಇವಾಗ ITI ಮಾಡ್ತಾ ಇದ್ದೀನಿ. ಎಲ್ಲಿಂದ ಬಂದ್ರಿ? ಕೊಡಗುವಿಂದ ಬಂದಿದ್ದೀನಿ ಸರ್, ಕುಶಲನಗರದಿಂದ 7 ಕಿಲೋಮೀಟ್ರ್ ಆಚೆ ಒಂದು ಹಳ್ಳಿ ಇದೆ ಸರ್, ಮಲ್ಲೇನಹಳ್ಳಿ ಅಂತ, ಅಲ್ಲಿಂದ ಬಂದಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕೊನೆ ಚರಣ ಹಾಡಿ. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ದೊರೆಯು ನಾನು, ಇಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು, ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ದೊರೆಯು ನಾನು, ಇಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು, ಸೇರಬಹುದೇ ನಾನು ಕಣದ ನೀಲಿಯೊಳು ಕರಗಬಹುದೇ ನಾನು. ಹಲೋ ರಕ್ಷಿತ್ ಅವ್ರೆ, ಯಾಕೆ ಕರಗೋಗ್ತೀರಾ? ಸೇರಿ ಬನ್ನಿ, ತಗೊಂಡು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಅರ್ಜುನ ಚೆನ್ನಪ್ಪ ಕುಂಬಾರ, ನಮಸ್ಕಾರ. ಸೂಪರ್ ಸಿಂಗರ್ಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಬಹಳ ಒಂದು ಉತ್ತಮವಾದಂಥ ಒಂದು ಹೆಸರು ಅರ್ಜುನ. ಮಹಾಭಾರತದಲ್ಲಿ ಅರ್ಜುನ ಬಿಲ್ಲು ವಿದ್ಯೆಯಲ್ಲಿ ಬಹಳ ಪರಿಣತಿಯನ್ನು ಪಡೆದಿದ್ದರು. ಈ ಮಹಾಭಾರತ ಬಿಟ್ಟು ಈಗ ಸೂಪರ್ ಸಿಂಗರಲ್ಲಿ ಇನ್ನೊಂದು ಅರ್ಜುನ ಬಂದಿದ್ದಾರೆ. ಇವರು ಸಂಗೀತದಲ್ಲಿ ಯಾವ ಪರಿಣತಿಯನ್ನು ಪಡೆದಿದ್ದಾರೆ ಅಂತ ನಾವು ಎಲ್ಲರೂ ಕಾತರರಾಗಿದ್ದೇವೆ, ಜಡ್ಜಸ್ಗಳು ಕೂಡ ಕಾತರರಾಗಿದ್ದಾರೆ. ನೂರು ಊರು ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ.
ನಾನು ಹುಟ್ಟಿದ ಈ ಊರು ಮಾತು ಕಲಿದ ತವರೂರು ಜೀವ ನೀಡು ಅಂದರು ನೀಡುವೆನಾ ಹೇ ರುಕ್ಕಮ್ಮ ನಮ್ಮ ಮೂತೆ ಮಾತಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲ್ಲುವ ಕನ್ನಡದ ಬಾವುಟ ತಿರುಗು ಭೂಮಿಯಲ್ಲಿ ಮಿರುಗಿ ತೋರಿಸಲಿ ಚೆಲ್ಲುವ ಕನ್ನಡದ ಭೂಪಟ ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿಯಲ್ಲೂ ಇಲ್ಲ ಊರಿನ ಹೆಸರಲ್ಲೇ ಕರುಣೆಗಿರ ಕರುಣೆಯ ಕರುನಾಡು ಎಲ್ಲೂ ಇಲ್ಲ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ ರುಕಮಾನ ನೂರು ತರದ ಹೂವ ನೋಡಿದೆ ರುಕ್ಕಮ್ಮ ನೂರರಲ್ಲೂ ದುಂಡು ಮಲ್ಲಿಗೆ ಮೊಗದಮ್ಮ. ಓಕೆ ಅರ್ಜುನ್ ಅವರೇ, ಏನು ನಿಮಗೆ ಮೈಕೆ ಬೇಡ ಅಲ್ರಿ, ಸಖತ್ ವೈಟ್ ಇದೆ ನಿಮ್ಮ ವಾಯ್ಸ್, ಏನು ಬಾಣ ಬಿಟ್ಟಂಗಿದೆ. ಸರಿ, ಸದ್ಯಕ್ಕೆ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ, ಲೆಟ್ ಯು ನೋ. ಥ್ಯಾಂಕ್ ಯು. ರವಿ ಬನ್ನಾಡಿ ಅವರೇ, ಸೂಪರ್ ಸಿಂಗರ್ಗೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ಎಸ್ ಸರ್, ನೀವು ಕೋಟಾದಿಂದ ಬಂದಿದ್ದೀರಾ. ಹೌದು. ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ. ನೀವೊಂದು ಸಂಗೀತ ಟೀಚರೇ. ಹೌದು ಸರ್. ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಕಲಿಸಿಕೊಡ್ತಾ ಇದ್ದೀರಾ. ಇವತ್ತು ನೀವೊಂದು ವಿದ್ಯಾರ್ಥಿಯಾಗಿ ಇವತ್ತು ಮೆಗಾ ಆಡಿಷನಲ್ಲಿದ್ದೀರಾ. ಹೌದು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಿದೆ ನಮ್ಮ ದಿಗ್ಗಜರಾದ್ರೆ ಹಾಡಲಿಕ್ಕೆ. ಎಸ್ ಸರ್. ಲಾ 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 ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಎರಡನೇ ಚರಣ ಹಾಡಿ. ಜೀವತಂತಿ ಮೀಟುವ ನಾಡು ನಿಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಿಮ್ಮದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ನೆಲೆ ನಿನ್ನದು. ಸಂಗೀತ ಸಾಹಿತ್ಯ ನೆಲೆ ನಿನ್ನದು. ರೋಮ ರೋಮಗಳು ನಿಂತವು ತಾಯೇ, ಚೆಲುವು ಕನ್ನಡಲೇನಿದು ಮಾಯೆ. ಮುಗಿಲೆ ಕಡಲೆ ತಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ತಿಡಿಲೆ ಕೇಳಿ. ತನು ಮನವು ಧನವು ಎಲ್ಲ ಕನ್ನಡ, ತನು ಮನವು ಧನವು ಎಲ್ಲ ಕನ್ನಡ. ಆ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ರವಿ ಅವರೇ, ವಾಯ್ಸ್ ಚೆನ್ನಾಗಿದೆ ನಿಮ್ಮದು. ಥ್ಯಾಂಕ್ ಯು ಸರ್. ಈಗ ಕಾಂಪಿಟೇಷನ್ ಸದ್ಯ ಪೆಂಡಿಂಗ್ ಇಡ್ತೀವಿ, ನಾವು ತಿಳಿಸ್ತೀವಿ. ಓಕೆ ಸರ್. ಓಕೆ ಮಾ. ಅವಿನ್ ಅವರೇ. ಎಸ್ ಸರ್. ವಿನಯ್ ಅವರೇ. ಅವಿನ್ ವಿನಯ್ ಎರಡು ನಿಮ್ಮದೇ ಹೆಸರು? ಅದು ಒಂದೇ ಸರ್. ಒಂದೇ ಹೆಸರಲ್ಲ, ಮತ್ತು ಅದು ಇದು ಬರ್ಬೋಸಾ ಸರ್ ನೇಮಾ? ಓಕೆ. ಎಲ್ಲಿಂದ ಬಂದಿದ್ದೀರಿ ನೀವು? ಬೆಳ್ಮಾನ್ ಕಾರ್ಕಳ. ಕಾರ್ಕಳದಿಂದ ಬಂದಿದ್ದೀರಿ. ಎಸ್ ಸರ್. ಓಕೆ, ಸ್ವಾಗತ ನಿಮಗೆ. ಎಸ್, ಥ್ಯಾಂಕ್ ಯು. ಜಿಂದಗಿ एक सफर है सुहाना, यहाँ कल क्या हो किसने जाना. जिंदगी एक सफर है सुहाना, यहाँ कल क्या हो किसने जाना.
अरे योडले योडले यो ओडले ओडले यो योडले योडले यो ओडले ओडले यो ओडले ओडले यो ओडले ओडले यो योडले योडले यो योडले योडले यो। चांद तारों से चलना है आगे, आसमानों से बढ़ना है आगे। अरे चांद तारों से चलना है आगे, आसमानों से बढ़ना है आगे। पीछे रह जाएगा ये ज़माना, यहाँ कल क्या हो किसने जाना। हाँ जिंदगी एक सफर है सुहाना, यहाँ कल क्या हो किसने जाना। अरे योडले योडले यो ओडले ओडले यो योडले योडले यो ओडले ओडले यो योडले योडले यो। ಓಕೆ ಓಕೆ ಅವಿನ್ ಚೆನ್ನಾಗಿ ಹಾಡ್ತೀರಾ. ಫಾರ್ ದ ಟೈಮ್ ಬಿಂಗ್ ವಿಲ್ ಕೀಪ್ ಇಟ್ ಇನ್ ಅ ವೇಟಿಂಗ್ ಲಿಸ್ಟ್. ಎಸ್ ಸರ್. ಥ್ಯಾಂಕ್ ಯು. ಜನ್ಯಪ್ರಸಾದ್ ಅವರೇ ಸ್ವಾಗತ ನಿಮಗೆ. ನಮಸ್ತೆ ಸರ್. ನಮಸ್ತೆ. ನೀವು ಕಲ್ಲಡ್ಕದಿಂದ ಬಂದಿರೋದಾ? ಹೌದು, ಮಾಣಿ ಮಾಣಿ ಅನಂತಾಡಿ ಗ್ರಾಮದಿಂದ. ಹಾಂ, ಕಲ್ಲಡ್ಕ ಸೈಡೆ. ಗೊತ್ತಾಯ್ತು ನಿಮ್ಮ ಹೆಸರು ನೋಡಿದಾಗನೇ. ಜನ್ಯಪ್ರಸಾದ್ KT ಅಂತ ಇದೆ. ಏನದು KT ಅಂದರೆ? ಅದು ಕೆ ಅಂದರೆ ಮನೆ ಹೆಸರು, ಟಿ ಅಂದರೆ ಅಪ್ಪನ ಹೆಸರು. ಹಾಗೇನಾ? ಓಕೆ. ನಾನು ಆ ಸೈಡಿಂದ ಬರುವಾಗ ಅದು KT ತುಂಬ ಫೇಮಸ್ ಇದೆ ಆ ಕಡೆಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೆ क्या जानवर बनी? ನೀಲ್. ಎಸ್ ಸರ್. ನೀಲ್. ನೆಕ್ಸ್ಟ್ ರಸ್ಕಿನಾ. ರಸ್ಕಿನೋ ಕದ್ರಿ, ಅದು ಊರಿನ ಹೆಸರು. ಹೌದು. ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. न जा कहीं अब न जा दिल के सिवा, न जा कहीं अब न जा दिल के सिवा, है यही दिल कुछ तेरा है मेरे हमदम मेरे दोस्त, न जा कहीं अब न जा दिल के सिवा, बेसबब उड़ेगी हर जू तेरे बेरहन की खुशबू, बेसबब उड़ेगी
भीगी हर जू तेरे पैरहन की खुशबू इधर तो आसवार दूं खुले खुले ये गेसू वफा देती है सदा न जा कहीं अब न जा दिल के सिवा न जा कहीं अब न जा दिल के सिवा है यही दिल कुछ तेरा है मेरे हमदम मेरे दोस्त न जा कहीं न अब न जा दिल के सिवा. Neil. Yes, sir. You have selected a wonderful song of Muhammad Rafi. Yeah. Yes. ಚೆನ್ನಾಗಿತ್ತು. We'll keep it in waiting list for the time being. Okay. Thank you. ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್. ಹಾಯ್ ಆನ್ಸನ್ ಅವರೇ. ಹಲೋ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತುಂಬ ಹೈಟ್ ಇದ್ದೀರಿ ನೀವು. ಕಾಂಪ್ಲೇನ್ ಕುಡಿತೀರಾ? ಇಲ್ಲ, ಹೀಗೆ ಹೈಟ್. ನ್ಯಾಚುರಲ್ ಕುಡಿತೀರಾ? ಓಕೆ, ಯಾವುದಾದ್ರೂ ಕುಡಿದ್ರೆ ಆಯಿತು ನಮಗೆ. ಹ್ಯಾಂಡ್ಸಮ್ ಆಗಿದ್ದೀರಾ. ಆಲ್ ದಿ ಬೆಸ್ಟ್ ಸರ್. हवाओं में बहेंगे घटाओं में रहेंगे दीवानी तू मेरी मैं तेरा पागल पिया जो तेरे ना हुए वो किसी के ना रहेंगे तू बरखा मेरी मैं तेरा बादल पिया हजारों में किसी को तकदीर ऐसी मिली है एक रांझा और हीर जैसी न जाने ये जमाना क्यों चाहे रे मिटाना कलंक नहीं इश्क है काजल पिया कलंक नहीं इश्क है काजल पिया दुनिया की नजरों में ये रोग है हो जिनको वो जाने क्या जोग है एक तरफा हो तो ये दिल का भरम दो तरफा है तो ये संजोग है लाए रे हम जिंदगानी की कहानी कैसे मोड़ पे हुए रे खुद से पराए हम किसी के नैना छोड़ के हजारों में किसी को तकदीर ऐसी मिली है एक रांझा और हीर जैसी ना जाने ये जमाना क्यों चाहे रे मिटाना कलंक नहीं इश्क है काजल पिया. Anson here. You are in the edge actually. We'll take a risk and put you in right now. Come in. Thank you, sister. ಡಾಕ್ಟರ್ ಗಣೇಶ್ ಬಾಳಿಗೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೂಪರ್ ಸಿಂಗರಿಗೆ ಥ್ಯಾಂಕ್ ಯು. ಒಬ್ಬರು ವೈದ್ಯರು, ಆಯುರ್ವೇದಿಕ್ ವೈದ್ಯರು ನೀವು. ಎಲ್ರಿಗೂ ಮದ್ದನ್ನು ಕೊಡ್ತಾ ಇದ್ದೀರಿ. ಸೊ ನಿಮ್ಮನ್ನು ಈ ವೇದಿಕೆಯಲ್ಲಿ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಸೊ ಇಲ್ಲಿವರೆಗೆಲ್ರಿಗೂ ರೋಗಕ್ಕೆ ಮದ್ದನ್ನು ಕೊಡ್ತಾ ಇದ್ರಿ. ಇನ್ನು ಸಂಗೀತದ ಮೂಲಕ ಎಲ್ಲ ರೋಗಿಗಳಿಗೆ ಮದ್ದನ್ನು ಕೊಟ್ಟರೆ ಸಂಗೀತದ ಮೂಲಕ ಕೂಡ ಹುಷಾರಾಗೋರು ತುಂಬ ಇದ್ದಾರಲ್ವ? ಹೌದು. ಸೊ ಹಾಗೆ ಒಂದು ವೈದ್ಯರು
ಗಾಯಕರಾದಾಗ ಇನ್ನೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಎದೆ ತುಂಬಿ ಹಾಡಿದೇನು ಅಂದು ನಾನು, ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನೋ ಅಂದು ನಾನು. ಇಂದು ನಾ ಹಾಡಿದರು ಅಲ್ಲಿಯೇ ತಿರುಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ, ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನೋ ಅಂದು ನಾನು. ಡಾಕ್ಟ್ರೆ, ಎಲ್ಲಿ ಪ್ರಾಕ್ಟೀಸ್ ಮಾಡೋದು ನೀವು? ಬಂಟ್ವಾಳ. ಓಕೆ. ಹಾಡಲ್ಲಿ ಪ್ರಾಕ್ಟೀಸ್ ಮಾಡೋದು? ಹಾಡು ಚಿಕ್ಕದಾಗಿನಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಮತ್ತು ಹಿಂದೂಸ್ತಾನಿ ಕ್ಲಾಸಿಕಲ್ ಎಲ್ಲ ಕಲಿತಾ ಇದ್ದೇನೆ. ಓಕೆ. ಯಾರ ಹತ್ರ? ಬಸ್ತಿ ಕವಿತಾ ಶೆಣೈ ಮತ್ತು ರವಿಕಿರಣ್ ಸರ್, ಮಣಿಪಾಲ್, ಇಲ್ಲಿ ಮಂಗಳೂರಲ್ಲಿ. ಓಕೆ ಓಕೆ. ಐ ಥಿಂಕ್ ಯು ಆರ್ ಸೆಲೆಕ್ಟೆಡ್. ಗುರುರಾಜ್ ಅವರೇ. ಹಾಂ ಸರ್. ನಮಸ್ತೆ. ನಮಸ್ತೆ ಸರ್. ನಾವು ಮೆಗಾ ಆಡಿಷನಲ್ಲಿದ್ದೇವೆ. ಸೊ ಎಲ್ಲಿಂದ ಬಂದ್ರಿ ನೀವು? ಸರ್, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಒಂದು ಸಣ್ಣ ಹಳ್ಳಿಯಿಂದ ಬಂದನು ಸರ್ ನಾವು. ಓಕೆ. ಗುರುರಾಜ್ ಹೇ ಮುಕ್ಕಣ್ಣನವರೇ, ಅದರೇನು? ಹೆಗ್ಗಪ್ಪ ಅಂತ ಸರ್ ನಮ್ಮ ಅಪ್ಪಾಜಿ ಹೆಸರು. ಐಡಿಯಲ್ಲಿ ಹೇ ಅಂತ ಹಾಕಿದ್ದೀರಾ? ಓಕೆ. ಅಷ್ಟು ದೂರದಿಂದ ಬಂದಿದ್ದೀರಿ, ಸಣ್ಣ ಹಳ್ಳಿಯಿಂದ ಮಂಗಳೂರಿಗೆ ಬಂದಿದ್ದೀರಿ. ಮಂಗಳೂರಿಗೆ ಸ್ವಾಗತ, ಸೂಪರ್ ಸಿಂಗರ್ಗೆ ಸ್ವಾಗತ ಎಲ್ಲ. ಈಗ ಗುರೂಜಿ ಇದ್ದಾರೆ, ಹಾಗೆ ರಾಜ್ಗೋಪಾಲ್ ಸರ್ ಇದ್ದಾರೆ. ಅವ್ರ ಮುಂದೆ ಹಾಡಬೇಕಾದ್ರೆ ಹೇಗೆ ಅನಿಸ್ತದೆ ನಿಮಗೆ? ತುಂಬ ಸಂತೋಷ ಆಗ್ತಾ ಇದೆ ಸರ್ ನನಗೆ. ಇದು ಫಸ್ಟ್ ಟೈಮ್ ಸರ್. ಸಂತೋಷ ಆಗೋದಾ? ಹಾಂ ಸರ್. ಈಗ ಮೆಗಾ ಆಡಿಷನ್ ಫಸ್ಟ್ ಟೈಮ್ ಸರ್ ನನಗೆ. ಫಸ್ಟ್ ಟೈಮ್ ಸಂತೋಷ ಆಗೋದು ಪಾಪ ಅವರಿಗೆ ಇವತ್ತು. ಓಕೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ದಿವಸವೂ ಸಂತೋಷ ಆಗಲಿ ನಿಮಗೆ. ಹಾಂ ಸರ್. ಆಲ್ ದಿ ಬೆಸ್ಟ್ ಗುರುರಾಜ್ ಅವರೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಲಾ 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 ಲಾ. ಕಂದ ಕಂದ ಅಂಬೇಡ್ಕರರಂತಾಗೂ, ಕಂದ ಕಂದ ಅಂಬೇಡ್ಕರರಂತಾಗೂ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೂ, ನೀ ಬುದ್ಧನಂತಾಗೂ, ನೀ ಬುದ್ಧನಂತಾಗೂ. ಅಸಮಾನತೆಯ ಅಮಾವಾಸ್ಯೆಗೆ ಹಣತೆ ನೀನಾಗೂ, ಅಸಮಾನತೆಯ ಅಮಾವಾಸ್ಯೆಗೆ ಹಣತೆ ನೀನಾಗೂ.
ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗು. ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗು. ಕಗ್ಗಲ್ಲ ಕಡೆದು ಶಿಲೆಯಾಗಿ ಹೊಳೆದು ಗೌರವಿಪಮೂರ್ತಿಯಾಗು. ಮಾನವತವಾದಿಯಾಗು, ಮಾನವತವಾದಿಯಾಗು. ಕಂದ ಕಂದ ಅಂಬೇಡ್ಕರರಂತಾಗು. ಕಂದ ಕಂದ ಅಂಬೇಡ್ಕರರಂತಾಗೂ. ಗುರುರಾಜ್ ಚೆನ್ನಾಗಿದೆ ನಿಮ್ಮ ವಾಯ್ಸ್, ಡೆಪ್ತ್ ವೆಯ್ಟ್ ಎಲ್ಲ ಚೆನ್ನಾಗಿದೆ. ಸದ್ಯಕ್ಕೆ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ, ಕಾಲ್ ಮಾಡಿ ಹೇಳ್ತೀವಿ. ಓಕೆ ಓಕೆ. ಮಾಳವಿಕ ಅವರೇ, ಸ್ವಾಗತ ನಿಮಗೆ ಸೂಪರ್ ಸಿಂಗರ್ಸ್ಗೆ. ನೀವು ತುಂಬ ಸಾಫ್ಟ್ ಇದ್ದೀರಿ, ಏನು ಟೆನ್ಷನಲ್ಲಿದ್ದೀರಿ? ಇಲ್ಲ ಇಲ್ಲ. ನೀವು ಸಾಫ್ಟ್ವೇರ್ ಇಂಜಿನಿಯರಾ? ಹೌದು. ಹಾಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಓಕೆ, ನೀವು ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದೀರಿ, ಒಂದು ಇಂಜಿನಿಯರಿಂಗ್ ಆದರೂ ಕೂಡ ಇವತ್ತು ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದೀರಿ. ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ಎಲ್ಲಿಂದ ಬಂದ್ರಿ ನೀವು? ಸುಳ್ಯದಿಂದ ಹತ್ರ. ಓಕೆ, ಎಲ್ಲ ರೆಡಿಯಾಗಿ ಬಂದಿದ್ದೀರಿ. ನಿಮಗೆ ಟೈಮು ಕೂಡ ಸಿಗುತ್ತೆ ಅಲ್ಲಿಂದ, ಸುಳ್ಯದಿಂದ ಬರಬೇಕಾದ್ರೆ 3 ಗಂಟೆ ಹಾಡಿಕೊಂಡು ಬರ್ಬೋದು ಇಲ್ಲಿಗೆ. ಸೊ ಹೋಗಬೇಕಾದ್ರೂ ಕೂಡ ಹಾಡಿಕೊಂಡು ಹೋಗ್ಬೋದು. ಹಾಗೆ ಆಲ್ ದಿ ಬೆಸ್ಟ್ ನಿಮಗೆ. ಎಸ್. ನನ್ನ ಮುನ್ನ ಏಕ ಸಪನಾ ದೇ ಜಾ ರೇ. ಸುರಮಯ ಆँखियों में ನನ್ನ ಮುನ್ನ ಏಕ ಸಪನಾ ದೇ ಜಾ ರೇ. निंदिया के उड़ते पाखिरे आँखियों में आ जा साथी रे. रारी रारो हो रारी रुम, रारी रारो रारी रो. सुरमई आँखियों में ನನ್ನ ಮುನ್ನ ಏಕ ಸಪನಾ ದೇ ಜಾ ರೇ. सच्चा कोई सपना दे जा, मुझको कोई अपना दे जा. अनजाना सा मगर कुछ पहचाना सा, हल्का फुल्का शबनमी रेशम से भी रेशमी. सुरमई आँखियों में ನನ್ನ ಮುನ್ನ ಏಕ ಸಪನಾ ದೇ ಜಾ ರೇ. निंदिया के उड़ते पाखिरे आँखियों में आ जा साथी रे. रारी रारुम हो रारी रुम, रारी रारो रारी रुम. ಕ್ಲಾಸಿಕಲ್ ಕಲಿತಾ ಇದ್ದೀರಾ ನೀವು? 3 years ಕಲ್ತಿದ್ದೀನಿ ಸರ್. ಈಗ ಬಿಟ್ಟಿದ್ದೀರಾ? ಈಗ ಬಿಟ್ಟಿದ್ದೀನಿ. ಅದೇ ಸ್ವಲ್ಪ ಏನಂದರೆ ಫಿಲ್ಮಿ ಹಾಡಿಗೆ ಬೇಕಾಗೋ ನಿಮ್ಮ ಹತ್ರ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಗುರೂಜಿನೂ ಅವರೇನೋ ಸ್ವಲ್ಪ ಡಿಸೈಡ್ ಮಾಡ್ತಾಯಿದ್ರು. ಬಟ್ ಆ ಫಿಲ್ಮ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಬೇಕು. ಏನಂದರೆ ಆ ಗಮಕಗಳು ತುಂಬ ಸಂಗತಿಗಳಲ್ಲಿ ಬೇಕಾದ ಕಡೆ ಬೇಡದ ಕಡೆ ಎಲ್ಲ ಕಡೆ ಹಾಕಬಾರ್ದು. ಆ ಫಿಲ್ಮಿ ಸಿಂಗಿಂಗ್ ಸ್ಟೈಲ್ ಇದೆ, ಆ ಫ್ಲೇವರ್ ಅದೊಂದು ಕಲ್ತ್ಕೊಳ್ಬೇಕು. ಐ ಥಿಂಕ್ ಯು ಆರ್ ಇನ್. ಜಸ್ಟ್ ವೆಯ್ಟ್, ಗುರುಜಿ ಏನು ಹೇಳ್ತಾರೆ ನೋಡೋಣ. ಮಾಲ್ವಿಕಾ, ಎಸ್ ಸರ್. ಈಗ ಸಿಂಗಿಂಗ್ ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್ ಸಿಂಗಿಂಗು. ನೀನು ಹಾಡಿದ್ರಲ್ಲಿ ಶ್ರುತಿ ಎಲ್ಲ ಪಕ್ಕ ಇದೆ. ಹಾಡಲ್ಲಿ ಆ್ಯಟಿಟ್ಯೂಡ್ ಇನ್ನೊಂದು ಏನಂದರೆ, ಕಂಪೋಸರ್ ಒಂಥರ ಕಂಪೋಸ್ ಮಾಡಿರ್ತಾರೆ. ಕಂಪೋಸ್ ಮಾಡುವಾಗ ಈಸ್ ಗಾಟ್ ಈಸ್ ಓನ್ ಸ್ಟೈಲ್. ಈಗ ಅಶ್ವತ್ ಕಂಪೋಸ್ ಮಾಡುವಾಗ ಅವರೊಂದು ಸ್ಟೈಲಾಗಿ ಹಾಡ್ತಾರೆ. ಸೊ ದೇ ವಿಲ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಟು ಬಿ ಸಂಗ್ ಅಗೇನ್. ಇಂಪ್ರೂವೈಸೇಷನ್ಸ್ ಆರ್ ಎನಿ ಚೇಂಜಸ್ ಕ್ಯಾನ್ ಬಿ ಡನ್ ಲೇಟರ್. ಇನ್ ದ ಆ್ಯಟಿಟ್ಯೂಡ್ ಆಫ್ ಸಿಂಗಿಂಗ್ ಅಂತ ಬರುತ್ತೆ. ಈಗ
ನೀನೇನು ಏನು ಮಾಡ್ತೀಯ, ಯೂಶುವಲ್ ಕ್ಲಾಸಿಕಲ್ ಸಿಂಗರ್ಸ್ ಹತ್ರ ಹೆಚ್ಚಾಗಿರುತ್ತೆ. ಸುರುಮೈ ಅಖಿಯೋಮೆ ಅಲ್ಲಿ ಕಟ್ಟಿದೆ, ನನ್ನ ಮುನ್ನ ಏಕೆ ಅದು ನನ್ನ ಮುನ್ನ ಏಕೆ ಸಪನಾದೆ ಜಾರೇ. ಶ್ರುತಿ ಕರೆಕ್ಟು, ಆ ಎಕ್ಸ್ಪ್ರೆಷನ್ ಇದೆಯಲ್ಲ, ಡೈನಾಮಿಕ್ಸ್ ಎಲ್ಲ ಸ್ವಲ್ಪ ಅದು ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಫುಲ್ ಸಾಂಗು ಅದು ಮಿಸ್ ಆಗಿತ್ತು ಅನಿಸುತ್ತೆ. ಬಟ್ ವಿಲ್ ಜಸ್ಟ್ ಗಿವ್ ಯು ಅನ್ ಆಪರ್ಚುನಿಟಿ, ಬಟ್ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಹಾರ್ಡರ್.